ಈಶ್ವರಮಂಗಲ ಹಿಂದೂ ಜಾಗರಣ ವೇದಿಕೆಯ ವತಿಯಿಂದ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಪ್ರಯುಕ್ತ 7ನೇ ವರ್ಷದ ಮೊಸರು ಕುಡಿಕೆ ಕಬಾತ್ ಸ್ಪರ್ಧೆ ನಡೆಯಿತು. ಶ್ರೀ ಕ್ಷೇತ್ರ ಹನುಮಗಿರಿಯ ಆಡಳಿತ ಧರ್ಮದರ್ಶಿ ನನ್ಯ ಅಚ್ಯುತ ಮೂಡೆತ್ತಾಯ ತೆಂಗಿನಕಾಯಿ ಹಾಗೂ ಮೊಸರು ಕುಡಿಕೆ ಒಡೆಯುವ ಮೂಲಕ ಮೆರವಣಿಗೆ ಉದ್ಘಾಟಿಸಿದರು. ಶ್ರೀ ಕ್ಷೇತ್ರ ಹನುಮಗಿರಿಯ ಧರ್ಮದರ್ಶಿ ಶಿವರಾಮ ಪಿ, ಹಿಂದೂ ಜಾಗರಣ ವೇದಿಕೆಯ ಪದಾಧಿಕಾರಿಗಳು, ಶ್ರೀಕೃಷ್ಣ ವೇಷಧಾರಿ ಪುಟಾಣಿ ಮಕ್ಕಳು, ಊರ ಪರವೂರ ಭಕ್ತರು ಸಂಭ್ರಮದ ಮೆರವಣಿಗೆಯಲ್ಲಿ ಪಾಲ್ಗೊಂಡರು. ಮೆರವಣಿಗೆಯ ಬಳಿಕ ಸಭಾ ಕಾರ್ಯಕ್ರಮ ನಡೆಯಿತು. ಹಿಂದೂ ಜಾಗರಣ ವೇದಿಕೆಯ ಗೌರವಾಧ್ಯಕ್ಷ ಶ್ರೀಕೃಷ್ಣ ಭಟ್ ಮುಂಡ್ಯ ಅಧ್ಯಕ್ಷತೆ ವಹಿಸಿದ್ರು. ಮುಖ್ಯ ಅತಿಥಿಗಳಾಗಿ ಶ್ರೀ ಕ್ಷೇತ್ರ ಹನುಮಗಿರಿಯ ಧರ್ಮದರ್ಶಿ ಶಿವರಾಮ ಪಿ, ಜಿಲ್ಲಾ ಸಂಯೋಜಕ ಪುತ್ತೂರು ಜಿಲ್ಲೆಯ ರಾಜೇಶ್ ಮುಳ್ಳುಕಲ್ಲು, ಪ್ರೊ ಕಬಡ್ಡಿ ಆಟಗಾರ ಪ್ರಶಾಂತ್ ರೈ ಕೈಕಾರ, ಅಜಿತ್ ರೈ ಹೊಸಮನೆ, ಈಶ್ವರಮಂಗಲ ಹಿಂದೂ ಜಾಗರಣ ವೇದಿಕೆಯ ಅಧ್ಯಕ್ಷ ಪ್ರಜ್ವಲ್ ಮುಡ್ಯಲ ಮಜಲು, ದಿನೇಶ್ ಪಂಚುಗ, ವಲಯ ಸಹ ಸಂಯೋಜಕ ಜಯಂತ್ ಕೆಮ್ಮಾರ, ಪತ್ರಕರ್ತ ದೇವಿ ಪ್ರಸಾದ್ ರೈ ಮೊದಲಾದವರು ಉಪಸ್ಥಿತರಿದ್ದರು. ಹರೀಶ್ ಬಾಬು, ಪ್ರವೀಣ್ ಜೊತೆಗೆ ಚಿನ್ಮಯ ರೈ, ರಾಜೇಶ್ ಪಂಜೋಡಿ ಸಹಕರಿಸಿದ್ರು. ಹಿಂದೂ ಜಾಗರಣ ವೇದಿಕೆ ಕೌಡಿಚಾರು, ಹಿಂದೂ ಜಾಗರಣ ವೇದಿಕೆ ಸವಣೂರು, ಹಿಂದೂ ಐಕ್ಯ ವೇದಿಕೆ ದೇಲಂಪಾಡಿ, ವಿಕ್ರಮ ಯುವಕ ಮಂಡಲ ಜಯನಗರ ಸುಳ್ಯ, ಎಸ್ಎಂಡಿ ಸಜಂಕಾಡಿ, ಮೂಕಾಂಬಿಕಾ ಕೃಪಾ ಮುಖ್ಯಪ್ರಾಣ ವ್ಯಾಯಾಮ ಶಾಲೆ ಬೆರಿಪದವು, ಶಕ್ತಿನಗರ ಗಾಳಿಮುಖ, ಯುವಶಕ್ತಿ ಮುಳ್ಯ ತಂಡಗಳು ಸ್ಪರ್ಧೆಯಲ್ಲಿ ಭಾಗವಹಿಸಿದವು. ಮೂಕಾಂಬಿಕಾ ಕೃಪಾ ಮುಖ್ಯಪ್ರಾಣ ವ್ಯಾಯಾಮ ಶಾಲೆ ಬೆರಿಪದವು ತಂಡ ಕಬಾತ್ ಸ್ಪರ್ಧೆಯಲ್ಲಿ ವಿಜೇತರಾದರು. ಭಾಗವಹಿಸಿದ ತಂಡಗಳಿಗೆ ಪ್ರೋತ್ಸಾಹಕ ಬಹುಮಾನ ನೀಡಿ ಗೌರವಿಸಲಾಯಿತು. ರಾಜೇಶ್ ಬುಳ್ಳುಕಲ್ಲು, ಪ್ರೊ ಕಬಡ್ಡಿ ಆಟಗಾರ ಪ್ರಶಾಂತ್ ರೈ ಕೈಕಾರ, ಅಜಿತ್ ರೈ ಹೊಸಮನೆ, ಈಶ್ವರಮಂಗಲ ಹಿಂದೂ ಜಾಗರಣ ವೇದಿಕೆಯ ಅಧ್ಯಕ್ಷ ಪ್ರಜ್ವಲ್ ಮಡ್ಯಲ ಮಜಲು, ದಿನೇಶ್ ಪಂಜಿಗ, ವಲಯ ಸಹ ಸಂಯೋಜಕ ಜಯಂತ್ ಕೆಮ್ಮಾರ, ಪತ್ರಕರ್ತ ದೇವಿ ಪ್ರಸಾದ್ ರೈ, ಹರೀಶ್ ಬಾಬು, ಪ್ರವೀಶ್, ಚಿನ್ಮಯ್ ರೈ, ರಾಜೇಶ್ ಪಂಚೋಡಿ ಮೊದಲಾದವರು ಉಪಸ್ಥಿತರಿದ್ದರು. ಕಾರ್ಯಕ್ರಮದ ಒಟ್ಟು ಝಲಕ್ ಇಲ್ಲಿದೆ ನೋಡಿ. ನಮ್ಮ ದೇಶದಲ್ಲಿ ಧರ್ಮ ಜಾಗೃತಿಯ ಅವಶ್ಯಕತೆ ಇದೆ. ಯಾಕೆಂದೇಳಿದರೆ ನಾವು ನಮ್ಮನ್ನು ಮೈಮರೆಯುವಂಥ ಒಂದು ಸಂದರ್ಭ. ಆದರೆ ಇವತ್ತು ಧರ್ಮ ಜಾಗೃತಿಯ ಮೂಲಕ ನಾವು ಸಮಾಜವನ್ನು ಎಚ್ಚರಿಸುವಂಥ ಕೆಲಸಗಳು ಆಗಬೇಕಾಗಿದೆ. ಆ ಹಿನ್ನೆಲೆಯಲ್ಲಿ ಕೆಲವು ವರ್ಷಗಳಿಂದ ಈಶ್ವರಮಂಗಲದ ಈ ಭಾಗದಲ್ಲಿ ಹಿಂದೂ ಜಾಗರಣ ವೇದಿಕೆ ವತಿಯಿಂದ ಕೃಷ್ಣಾಷ್ಟಮಿಯ ಈ ಶುಭ ಸಂದರ್ಭದಲ್ಲಿ ಮಕ್ಕಳಿಗೆ ಕೂಡ ಒಂದು ಬಾಲ್ಯದಲ್ಲಿ ಧಾರ್ಮಿಕ ಶಿಕ್ಷಣದ ರೀತಿಯಲ್ಲಿ ಜಾಗೃತಿ ಮೂಡಲಿಕ್ಕೆ ಬೇಕಾಗಿ ಮುದ್ದು ಕೃಷ್ಣವೇಷವನ್ನು ಹಾಕಿಸಿ ಆ ಮೂಲಕ ಮನೆಯವರಿಗೆ ಕೂಡ ಒಂದು ಪ್ರೇರಣೆ ಕೊಡುವಂಥ ವ್ಯವಸ್ಥೆಗಳಾಗಿದೆ. ಅತ್ಯಂತ ಒಳ್ಳೆಯ ರೀತಿಯಲ್ಲಿ ಈ ಹಿಂದೆ ಕೂಡ ಈ ಕೃಷ್ಣ ವೇಷ ಮಾಡಿ ಅದನ್ನು ಶೋಭಾಯಾತ್ರೆ ಮೂಲಕ ಸಮಾಜಕ್ಕೆ ಒಳ್ಳೆಯ ಸಂದೇಶಗಳನ್ನು ಕೊಟ್ಟಿದೆ. ಕೊರೋನಾದ 2 ವರ್ಷದ ಹಿನ್ನೆಲೆಯಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳು ಎಲ್ಲ ನಮ್ಮ ದೇಶದಲ್ಲಿ ಬಾಕಿಯಾಗಿದೆ. ಅದೇ ಹಿನ್ನೆಲೆಯಲ್ಲಿ ಈಶ್ವರಮಂಗಲದಲ್ಲಿ ಕೂಡ ಕೆಲವು ಕಾರ್ಯಕ್ರಮಗಳು ಬಾಕಿಯಾಗಿದೆ. ಈ ವರ್ಷ ಮುದ್ದು ಕೃಷ್ಣ ವೇಷದ ಸ್ಪರ್ಧೆ ಜೊತೆಯಲ್ಲಿ ಮೊಸರು ಹೂಡಿಕೆ ಕೂಡ ಅತ್ಯಂತ ಅದ್ದೂರಿಯಿಂದ ನಡೀಲಿಕ್ಕಿದೆ. ಈ ಎಲ್ಲ ಕಾರ್ಯಕ್ರಮಗಳು ಅತ್ಯಂತ ಯಶಸ್ವಿಯಾಗಬೇಕು. ಆ ಮೂಲಕ ಅದು ಸಮಾಜಕ್ಕೆ ಒಂದು ವಿಶೇಷ ಸಂದೇಶ ಕೊಡಬೇಕು. ನಾವೆಲ್ಲ ಒಟ್ಟಿಗೆ ಇದ್ದು ಈ ಸಮಾಜದ ಎಲ್ಲ ಶಕ್ತಿಗಳನ್ನು, ಸಮಾಜ ವಿರೋಧಿ ವ್ಯಕ್ತಿಗಳನ್ನು, ಸಮಾಜಕ್ಕೆ ಏನು ಘಾತಕ ಮಾಡ್ತಾರೆ ಅವರನ್ನೆಲ್ಲರೂ ನಾವು ಮೆಟ್ಟಿ ನಿಲ್ಲಲಿಕ್ಕೆ ನಾವು ಶಕ್ತರಿದ್ದೇವೆ ಅಂತ ಹೇಳುವಂಥ ಸಂದೇಶ ಸಮಾಜಕ್ಕೆ ಇವತ್ತು ಬೇಕಾಗಿದೆ. ಆ ಸಂದೇಶ ಈಶ್ವರಮಂಗಲದ ಹಿಂದೂ ಜಾಗರಣ ವೇದಿಕೆಯ ಮೂಲಕ ಅದು ಆಗಲಿ ಅಂತ ಹೇಳಿ ಶುಭವನ್ನು ಹಾರೈಸ್ತಾ ಅತ್ಯಂತ ಸಂತೋಷದಿಂದ ಈ ಕಾರ್ಯಕ್ರಮ ಉದ್ಘಾಟನೆ ಮಾಡಿದ್ದೇವೆ. ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಲಿ ಮತ್ತು ಮುಂದಿನ ವರ್ಷಗಳಲ್ಲಿ ಕೂಡ ಇನ್ನಷ್ಟು ಅದ್ದೂರಿಯಿಂದ ಈ ಕಾರ್ಯಕ್ರಮ ಆಗಲಿಕ್ಕೆ ಪಂಚಮುಖಿ ಆಂಜನೇಯ ಸ್ವಾಮಿ ಶಕ್ತಿ ಕೊಡಲಿ. ಆ ರೀತಿಯಲ್ಲಿ ಶ್ರೀಕೃಷ್ಣ ದೇವರು ಇಡೀ ದೇಶಕ್ಕೆ ಒಂದು ಪ್ರೇರಣೆ ಕೊಟ್ಟಂಥ ವ್ಯಕ್ತಿ. ಅವರ ಒಂದು ಮಾರ್ಗದ ಅವರ ಏನು ಯಾವ ರೀತಿ ಸಂದೇಶಗಳಿದೆ ಆ ಸಂದೇಶವನ್ನು ನಾವು ಅಳವಡಿಸಿಕೊಳ್ಳುವಂಥ ಅವಶ್ಯಕತೆ ಇದೆ.
ಒಂದೊಂದು ಹಿಂದೂ ಜಾಗೃತಿ ಈಶ್ವರಮಂಗಲ ಇದರ ವತಿಯಿಂದ ನಡೆಯುತ್ತಿರುವಂತಹ 7ನೇ ವರ್ಷದ ಈಶ್ವರಮಂಗಲ ಮೊದಲ ಹೂಡಿಕೆ ಉತ್ಸವದ ಈ ಸಂದರ್ಭದಲ್ಲಿ ನಾವಿರುವಂತಹ ಸಂದರ್ಭದಲ್ಲಿ ಮುಂದಿನ ಅಟ್ಟಿಮಡಿಕೆಯನ್ನು ಹಿಂದೂ ಜಾಗರಣ ವೇದಿಕೆಯ ಕಾರ್ಯಕರ್ತರು ಸದಾ ಸಿದ್ಧರಿದ್ದಾರೆ. ಅತ್ತಿಮಡಿಕೆ ಹೊಡೆಯುವ ಸಂದರ್ಭದಲ್ಲಿ ಯಾವುದೇ ಭಯ ಬೇಡ. ಯಾರಾದರೂ ಅಟ್ಟಿಮಡಿಕೆ ಹೊಡೆಯಲು ಹೆಸರನ್ನು ನೋಡಿ ಮೈಕ್ ಪಾಯಿಂಟ್ ಹೆಸರನ್ನು ಮಾಡಬೇಕಂತ ಕೇಳ್ಕೊಳ್ತಾ ಇದ್ದಾರೆ. ಮುಂದಿನ ಅಟ್ಟಿಮಡಿಕೆಯನ್ನ ಈಗ ಅತ್ಯಂತ ದೊಡ್ಡ ಮುಂದಿನ ಅಟ್ಟಿಮಡಿಕೆಯನ್ನ ಹಿಂದೂ ಜಾಗರಣ
చెప్పిండ కంచన్న ಬಾಲೆ Uy, ay, invento de que todo depende de cómo nos van a nagar. La neta.
വേണ്ടി മത്സരത്തിന് പേര് നൽകാനുള്ള പ്രവർത്തകർ പെട്ടെന്ന് മൈക്ക് പോയിന്റുമായി ബന്ധപ്പെടുക. ಎಂದು ನಮ್ಮ ಕಾರ್ಯಕ್ರಮಕ್ಕೆ ಮಾಸಿಕ ಬ್ಯಾಂಡ್ ಪ್ರಾಯೋಜಕರಾಗಿ ಪಂಚಮುಖಿ ಮೊಬೈಲ್ಸ್ ಈಶ್ವರಮಂಗಲ, ಶ್ರೀ ಅಜಿತ್ ಪಾಟಾಣಿ ಸಾಮೆತ್ತರ್ಕ, ಶ್ರೀ ಅನಿಕೇತ್ ಅನೂರ್ ಫ್ರೆಂಚ್ ಪದವು ಇವರು ಸಹಕರಿಸಿದ್ದಾರೆ. ಅದೇ ರೀತಿ ಲಘು ಉಪಹಾರದ ಪ್ರಾಯೋಜಕರಾಗಿ ಶ್ರೀ ನಿರಂಜನ್ ರೈ ನಿಮಿತ್ತರ್ಕ, ಉದ್ಯಮಿಗಳು ಶ್ರೀ ಗೋಪಾಲಕೃಷ್ಣ ಪ್ರಭು ಪುತ್ತೂರು ವೆಜಿಟೇಬಲ್, ಶ್ರೀ ರಾಜೇಶ್ ರೈ ಮದಕ, ಶ್ರೀ ಸಂಜೀವ ಪೂಜಾರಿ ಸುರುಳಿಮೂಲೆ, ಹೋಟೆಲ್ ಲಕ್ಷ್ಮಿ ಅಂಚಿನಡ್ಕ. ಅದೇ ರೀತಿ ನಮ್ಮೊಂದಿಗೆ ಸಿಡಿ ಮತ್ತು ಪ್ರಾಯೋಜಕರಾಗಿ ಶ್ರೀ ಗಣೇಶ್ ಪಳಲಿ ಆರ್ಟಿವರ್ಸ್ ಈಶ್ವರಮಂಗಲ, ಶ್ರೀಮತಿ ಶಶಿಕಲಾ ಮತ್ತು ಮೋಹನ್ ರೈ ಬೆರ್ಲಾ ಕಣ್ಣೂರು ಬಂದಾಯ, ಶ್ರೀ ನವೀನ್ ಕುಮಾರ್ ಕುಕ್ಕುಡೇಲು ಎಸ್ಟೇಟ್ ಇವರು ನಮ್ಮೊಂದಿಗೆ ಸಹಕರಿಸಿದ್ದಾರೆ. ಇವರಿಗೆ ಶ್ರೀಕೃಷ್ಣ ಪರಮಾತ್ಮನ ಆಯುರಾರೋಗ್ಯ ಐಶ್ವರ್ಯವನ್ನಿಟ್ಟು ಕರುಣಿಸಲಿ ಎಂದು ಪ್ರಾರ್ಥಿಸ್ತಾ ಇದ್ದಾರೆ. ಈಗಾಗಲೇ ಪುಟಾಣಿ ಮಕ್ಕಳಿಗೆ ಹಾಗೂ ಅವರ ತಾಯಂದರಿಗೆ ಪರಶುರಾಮ ವೇದಿಕೆಯ ಬಳಿ ಲಘು ಉಪಹಾರದ ವ್ಯವಸ್ಥೆಯನ್ನು ಮಾಡಲಾಗಿದೆ. ಬಾಕಿ ಕಾರ್ಯಕರ್ತರಿಗೆ ನಂತರ ಉಪಹಾರದ ವ್ಯವಸ್ಥೆಯನ್ನು ಮಾಡಲಾಗುವುದು. ಈಗ ಪುಟಾಣಿ ಮಕ್ಕಳಿಗೆ ಮಾತ್ರ ಲಘು ಉಪಹಾರದ ವ್ಯವಸ್ಥೆಯನ್ನು ಮಾಡಲಾಗಿದೆ. ಅವನೊಬ್ಬ ಹಿಂದೂ ವೀರ, ಅವರೊಬ್ಬರು ನಮ್ಮ ದೇಶಕ್ಕೆ നൽകിದಂತ ಅತ್ಯಂತ ಸ್ವಾತಂತ್ರ್ಯದ ಕಾಲದಲ್ಲಿ ನೀಡಿದಂತ ನಮ್ಮ ಕೊಡುಗೆ ಅಪಾರ. ಅಂತಹ ದೇಶಭಕ್ತರನ್ನು ಸ್ಮರಿಸುತ್ತಾ ವೀರ ವಿನಾಯಕ ದಾಮೋದರ ಸಾವರ್ಕರ್ಜಿ, ವೀರ ವಿನಾಯಕ ಸಾವರ್ಕರ್ಜಿ. ಛತ್ರಪತಿ ಶಿವಾಜಿ ಸಾವರ್ಕರ ಬಜರಂಗ ದಳದ ಹೆತ್ತವರು ದಯಮಾಡಿ ಪ್ರವೀಣ್ ನೆಟ್ಟರ ವೇದಿಕೆ ಬಳಿ ಹೋಗಬೇಕು. ನಮಗಾಗಿ ಲಘು ಉಪಹಾರವಿದೆ. ಉಳಿದ ಎಲ್ಲ ಸೈಂಧವಿ ಮಿತ್ರರಿಗೂ ನಂತರ ಲಘು ಉಪಹಾರ ಅವನಿಗೆ ಪೋಯಿ ಅವು ಮಲ್ಲವತ ಅಡೆ ಪೋಯ ಲಘು ಉಪಹಾರದ ಕಾರ್ಯಕ್ಕೆ ಸಹಕಾರ ನೀಡಬೇಕಂತ ಕೇಳ್ಕೊಂಡಾಗ ರಕ್ಷ
ದಯವಿಟ್ಟು ಚಪ್ಪಾಳೆಯಲ್ಲಿ ಪ್ರೋತ್ಸಾಹಿಸಿ. ಒಂಜಿ ಮೂಜಂಟೆ ಆ ಮೂಜಂಟೆ ಬಿಟ್ಟು ಹೋದಾಗ 1 ನಿಮಿಷ 30 ಸೆಕೆಂಡ್ ಆಗಿತ್ತು. ಅಲ್ಲ ರಕ್ಷಣೆ ಅಲರ್ಟ್ ಹೋಗಲೇ ಬಾಲಕೃಷ್ಣ ಬಾಲಕೃಷ್ಣ ಮುಂಜಾನೆ ಮುಟ್ಟುದು ಇದ್ದು ಹತ್ತಿದ್ದು ಬಾಲಕೃಷ್ಣ ಇದ್ದೆ ಮಿತ್ತು 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 ಮಾಡುತ್ತದೆ ದಯವಿಟ್ಟು ರಕ್ಷಣೆ ಅಂಚನೆ Mangala Group of Educational Institutions has been bridging the gap between education and healthcare in Mangalore. Colleges under the group have nurtured the career dreams of several students. Our students have been placed in the defense sector in India as well as in renowned hospitals worldwide. Adequate amenities are provided to the students like transport, canteens and hostels. A well-stocked library, state-of-the-art laboratories, regular skill development courses, e-library system, a vast ground with focus on co-curricular and extracurricular activities are few among the support we offer. The Mangala Group of Educational Institutions offers quality courses in nursing, paramedical sciences, allied health sciences, physiotherapy, and speech and hearing. The journey of 1,000 miles starts with a single bus ride to college. Explore and experience the exceptional quality of education at Mangala Group of Educational Institutions. ಸುದ್ದಿ ಚಾನಲ್ ಕ್ಷಣ ಕ್ಷಣದ ಸುದ್ದಿಗಾಗಿ